ಹಲೋ ನಮಸ್ತೆ ಎಲ್ರಿಗೂ. ತುಂಬ ಯಂಗ್ ಏಜಲ್ಲಿ ಕೂದಲು ನೆರಳಿಗೆ ಸ್ಟಾರ್ಟ್ ಆಗಿದೆ. ಇನ್ನೂ 15 ವರ್ಷ ಆಗಿಲ್ಲ, ಆಗಲೇ ಒಂದೊಂದು ಬಿಳಿ ಕೂದಲಾಗ್ತಾ ಇದೆ. ಮೇಡಮ್ ಏನು ಮಾಡಬೇಕು, ಯಾವ ಹೇರ್ ಡೈ ಹಾಕಬೇಕು, ಮುಂದೆ ನೆರೆಯದಾಗಿ ಹೇಗೆ ನೋಡ್ಕೋಬೇಕು, ಹೀಗಂತ ತುಂಬ ಜನ ನನ್ನ ವ್ಯೂವರ್ಸ್ ಕೇಳ್ತಾ ಇದ್ರು. ತಲೆನೇ ಕೆಡಿಸ್ಕೋಬೇಕಾಗಿಲ್ಲ, ಕೇವಲ 2 ಸ್ಟೆಪ್ಸನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಅದನ್ನ ಫಾಲೋ ಮಾಡಿದರೆ ಸಾಕು. ಹೇರ್ ಕಲರ್ ಮಾಡಬೇಕಾ, ಮೆಹಂದಿ ಹಾಕಬೇಕಾ, ಅಥವಾ ಫ್ಯೂಚರಲ್ಲಿ ಮತ್ತೆ ನೆರೆಯದ ಹಾಗೆ ಹೇಗೆ ನೋಡ್ಕೋಬೇಕು, ಇದೆಲ್ಲದಕ್ಕೆ 2 ಬೆಸ್ಟ್ ಟಿಪ್ಸನ್ನು ಹೇಳ್ತಾ ಇದ್ದೇನೆ. ಅಷ್ಟು ಮಾಡಿದರೆ ಸಾಕು. ಒಂದು, ಬೆಳ್ಳಗಾಗ್ತಿರೋ ಅಲ್ಲಲ್ಲಿ ಒಂದೊಂದು ಬೆಳ್ಳಗಾಗ್ತಿರೋ ಕೂದಲನ್ನು, ಗ್ರೇ ಹೇರನ್ನು ಕವರ್ ಮಾಡಬಹುದು ಈ ಸ್ಟೆಪ್ಸಿಂದ, ನ್ಯಾಚುರಲ್ ಆಗಿ ಯಾವುದೇ ಕೆಮಿಕಲನ್ನು ಉಪಯೋಗ ಮಾಡ್ಕೊಳ್ಳೋದೆ. ಇನ್ನೊಂದು, ಫ್ಯೂಚರಲ್ಲಿ ಮತ್ತೆ ಬೇರೆ ಕೂದಲುಗಳು ಬೆಳ್ಳಗಾಗದಾಗೆ ತಡೆಯಬಹುದು. ನಿಮ್ಮ ತಲೆ ಕೂದಲು ಮುಂಚೆ ಇರೋದಕ್ಕಿಂತಲೂ ಕಪ್ಪು ಬಣ್ಣ ಬರೋ ಹಾಗೆ ಮಾಡ್ಬೋದು. ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ ಶಶಿಕಲಾ ಅಂತ ಒಬ್ಬರು ನನ್ನ ವೀವರ್ ಇದ್ದಾರೆ. ರೆಗ್ಯುಲರ್ ಆಗಿ ಒಂದು ಕೇಳ್ತಾನೆ ಇದ್ರು ಅವರು, ಮೇಡಮ್ ನನ್ನ ಮಗಳಿಗೆ 17 ವರ್ಷ ತಲೆ ಕೂದಲು ಬೆಳ್ಳಗಾಗ್ತಿದೆ, ಅವಳಿಗೆ ಒಂದು ಒಳ್ಳೆ ಹೇರ್ ಕಲರ್ ಹೇಳಿ ಅಂತ. ಶಶಿಕಲಾ ಅವರೇ, ನಿಮಗೆ ನಾನು ಒಂದೇ ಹೇಳ್ತೀನಿ, ಖಂಡಿತವಾಗ್ಲೂ ಹೇರ್ ಕಲರ್ ಉಪಯೋಗ ಮಾಡಬೇಡಿ. ನೀವು ಉಪಯೋಗ ಮಾಡಬೇಕಾಗಿರೋದು ನಿಮ್ಮ ಮಗಳಿಗೆ ಒಂದೇ ಒಂದು ವಸ್ತು. ಅದು ಏನು ಅಂತಂದರೆ ಮೆಹಂದಿ ಪೌಡರ್. ಒಂದು ವೇಳೆ ಕಂಪ್ಲೀಟಾಗಿ ಎಲ್ಲ ತಲೆ ಕೂದಲು ಬೆಳ್ಳಗಾಗಿದೆ ಅಂತಂದರೆ ಅದು ಬೇರೆ ಪ್ರಶ್ನೆ. ಈ ಏಜಿಗೆ ಎಲ್ಲ ತಲೆ ಕೂದಲು ಬೆಳ್ಳಗಾಗಿದೆ ಅಂತ ನಾನು ಅಂದ್ಕೊಳ್ಳಲ್ಲ. ಮೋಸ್ಟ್ಲಿ ಅಲ್ಲಲ್ಲಿ ಒಂದೊಂದು ಬಿಳಿ ಕೂದಲು ಬಂದಿರುತ್ತೆ, ನೀವು ಭಯ ಪಟ್ಕೊಂಡಿರ್ತೀರ. ಈ ಥರ ತುಂಬ ಜನರಿಗೆ ಸಮಸ್ಯೆ ಇರುತ್ತೆ. ಇವಾಗಿನ ನಮ್ಮ ಲೈಫ್ ಸ್ಟೈಲ್ ಅಥವಾ ಮಕ್ಕಳು ತಿನ್ನುವಂಥ ಜಂಕ್ ಫುಡ್ ಇದೆಲ್ಲದಕ್ಕೂ ಇದಕ್ಕೆ ಕಾರಣ ಆಗುತ್ತೆ. ತಲೆ ಕೂದಲು ಬೇಗ ನೆರೀಲಿಕ್ಕೆ, ಅಥವಾ ಕೆಲವೊಂದು ಹೆರಿಡಿಟಿ ಅಂದರೆ ಜೆನೆಟಿಕ್ ಆಗಿ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಬೇಗ ನೆರೆಯುತ್ತಿದ್ರೆ ಅದು ಕೂಡ ನಮಗೆ ಎಫೆಕ್ಟ್ ಆಗ್ಬೋದು. ಇದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ, ನಾವು ಚಿಕ್ಕ ಮಕ್ಕಳು ಅಥವಾ 15 ವರ್ಷದ ಮಕ್ಕಳು ಅಥವಾ 20 ವರ್ಷದವರು, ಅವರಿಗೆ ಈಗಷ್ಟೇ ಅಲ್ಲಲ್ಲಿ ಒಂದೊಂದು ತಲೆ ಕೂದಲು ನೆರೆಯಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತಂದರೆ ಇದೊಂದನ್ನೇ ಮಾಡಬೇಕು. ನಾವು ಯಾವ ಹೇರ್ ಕಲರ್ ಉಪಯೋಗ ಮಾಡಬೇಡಿ, ಯಾವ ಹೇರ್ ಡೈ ಉಪಯೋಗ ಮಾಡಬೇಡಿ. ಎಷ್ಟೇ ನ್ಯಾಚುರಲ್ ಏನೇ ಅಂದರೂ ಅದರಲ್ಲಿ ಏನಾದರೂ ಒಂದು ಕೆಮಿಕಲ್ಸ್ ಇರುತ್ತೆ, ಅಥವಾ ಕೆಲವೊಂದು ಆಯಿಲ್ಗಳು ನಮ್ಮ ಸ್ಕಾಲ್ಫಿಗೆ ಎಲ್ಲ ಇರಿಟೇಷನ್ ಮಾಡ್ಬೋದು. ಅದರ ಬದಲಾಗಿ ಏನು ಮಾಡ್ಬೋದು ಅಂತಂದರೆ ಬರೀ ಹೆಣ್ಣ ಅಂದರೆ ಮೆಹಂದಿಯನ್ನು ಉಪಯೋಗ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಅಲ್ಲಲ್ಲಿ ಒಂದೊಂದು ಕೂದಲು ಈಗಷ್ಟೇ ನೆರೆಯಲಿಕ್ಕೆ ಶುರುವಾಗಿದೆ ಅಂತಂದರೆ ಹೆಣ್ಣ ದಿ ಬೆಸ್ಟ್. ಯಾಕೆಂತಂದರೆ ನಾರ್ಮಲ್ ಆಗಿ ನಿಮ್ಮದು ಮ್ಯಾಕ್ಸಿಮಮ್ ತಲೆ ಕೂದಲು ಕಪ್ಪಿರುತ್ತೆ, ಅಲ್ಲಲ್ಲಿ ಒಂದೊಂದು ವೈಟ್ ಕೂದಲು ಅಂತಂದರೆ ಈ ಹೆಣ್ಣ ಅಪ್ಲೈ ಮಾಡಿದಾಗ ಏನಾಗುತ್ತೆ ಅಂತಂದರೆ ಅದು ನಮಗೆ ಡಾರ್ಕ್ ಬ್ರೌನ್ ಅಥವಾ ರೆಡ್ಡಿಶ್ ಕಲರ್ ಕೊಡುತ್ತೆ. ಆಗ ನಿಮಗೆ ಅದು ಜಸ್ಟ್ ನೀವು ಹೇರಿಗೆ ಕಲರ್ ಮಾಡ್ದಂಗೆ ಇರುತ್ತೆ, ಬರ್ಗಂಡಿನೋ ಈ ಥರ ಕಲರ್ ಮಾಡಿದಂಗೆ ಇರುತ್ತೆ. ಅದು ನ್ಯಾಚುರಲ್ ಆಗಿ ಕಾಣುತ್ತೆ, ನಿಮ್ಗೆ ಏನು ಆಡೋಕ್ಕೆ ಕಾಣಲ್ಲ. ಇನ್ನೊಂದು ಏನು ಅಂತಂದರೆ ಹೆಣ್ಣ ಅಥವಾ ಮೆಹಂದಿ ಅಪ್ಲೈ ಮಾಡೋದ್ರಿಂದ ನಮ್ಮ ತಲೆ ಕೂದಲು ಬೆಳೆಯುತ್ತೆ ಚೆನ್ನಾಗಿ, ಹೇರ್ ಫಾಲ್ ಆಗಲ್ಲ, ಡ್ಯಾಂಡ್ರಫ್ ಆಗಲ್ಲ. ಫರ್ದರ್ ಫ್ಯೂಚರಲ್ಲಿ ಇರೋ ತಲೆ ಕೂದಲು ಕೂಡ ನಾವು ಹೇರ್ ಡೈ ಹಾಕಿದರೆ ಕಪ್ಪಿರೋ ತಲೆ ಕೂದಲು ಕೂಡ ಬೆಳ್ಳಗಾಗುತ್ತೆ ಅನ್ನುವಂಥ ಟೆನ್ಷನ್ ಇರುತ್ತಲ್ವ, ಅದು ಇರಲ್ಲ ಮೆಹಂದಿ ಹಾಕೋದ್ರಿಂದ. ಆದ್ದರಿಂದ ಆದಷ್ಟು ಮೆಹಂದಿಯನ್ನೇ ಉಪಯೋಗ ಮಾಡಿ. ಆದರೆ ಒಂದು ಪ್ಯೂರ್ ಆಗಿರುವಂಥ ಮೆಹಂದಿಯನ್ನು ಉಪಯೋಗ ಮಾಡಿ. ಆಯುರ್ವೇದಿಕ್ ಅಂಗಡಿಗಳಲ್ಲಿ ನ್ಯಾಚುರಲ್ ಒಳ್ಳೆ ಬ್ರ್ಯಾಂಡ್ ಇದು ಮೆಹಂದಿಯನ್ನೇ ಉಪಯೋಗ ಮಾಡ್ಕೊಳ್ಳಿ. ಹೇಗೆಂತಂದರೆ ಈ ಕಾಮ ಆಯುರ್ವೇದ ಅಥವಾ ನ್ಯಾಟ್ ಹ್ಯಾಬಿಟ್ ಈ ಥರದವ್ರಿಗೆಲ್ಲ ಹೆಣ್ಣ ಪೇಸ್ಟ್ ಕೂಡ ಬರುತ್ತೆ, ರೆಡಿ ಪೇಸ್ಟ್ ಬರುತ್ತೆ ನಿಮಗೆ. ನೀವು ಮನೇಲಿ ತಂದು ಅದನ್ನ ಟೀ ಡಿಕಾಕ್ಷನಲ್ಲಿ ಕಲಸಿ ಎಲ್ಲ ಅಪ್ಲೈ ಮಾಡಬೇಕು ಅಂತಿಲ್ಲ, ಅದು ಸೆಕೆಂಡ್ ಆಪ್ಷನ್. ಆದರೆ ಫಸ್ಟ್ ಆಪ್ಷನ್ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಸಿಗುವಂಥ ಪ್ಯೂರ್ ಹೆಣ್ಣ ಪೌಡರ್. ಅಥವಾ ನಾನು ಇಲ್ಲಿ ಆನ್ಲೈನಲ್ಲಿ ಇದು ಬೇಕಾದರೆ ಲಿಂಕ್ ಹಾಕಿರ್ತೇನೆ. ಪ್ಯೂರ್ ಹೆಣ್ಣ ಪೌಡರನ್ನು ತೊಗೊಂಬಂದು ಟೀ ಡಿಕಾಕ್ಷನಲ್ಲಿ ಕಲಸಿ ಒಂದು 6 ಗಂಟೆ ಇಟ್ಬಿಟ್ಟು ಅದಾದ ನಂತರ ತಲೆ ಕೂದಲಿಗೆ ಅಪ್ಲೈ ಮಾಡಿ ಪೂರ್ತಿ ತಲೆಗೆ ಹಚ್ಕೋಬಹುದು. ತಲೆ ಕೂದಲಿಗೆ ತುಂಬ ಒಳ್ಳೆಯದು, ಶೈನ್ ಆಗಲಿಕ್ಕೆ, ಹೇರ್ ಗ್ರೋತ್ಗೆ ತುಂಬ ಒಳ್ಳೆಯದು. 6 ಗಂಟೆ ಬಿಟ್ಟು ತಲೆ ಕೂದಲಿಗೆ ಅಪ್ಲೈ ಮಾಡಿಬಿಟ್ಟು 2 ಗಂಟೆ ಬಿಟ್ಟು ಅಥವಾ 3 ಗಂಟೆ ಬಿಟ್ಟು ತೊಳ್ಕೊಳ್ಳಿ. ಬೆಳ್ಳಗಿರೋ ತಲೆ ಕೂದಲು ಕೂಡ ನಿಮಗೆ ಒಂದು ಸ್ವಲ್ಪ ಆರೆಂಜ್ ರೆಡ್ಡಿಶ್ ಅಥವಾ ಆ ಥರ ಬರುತ್ತೆ. ಮತ್ತು ಬ್ಲ್ಯಾಕ್ ಇರೋ ತಲೆ ಕೂದಲಿಗೆ ಕೂಡ ಒಳ್ಳೆ ಶೈನಿಂಗ್ ಬರುತ್ತೆ, ಸೂಪರ್ ಆಗಿ ಕಾಣುತ್ತೆ. ಇದರಿಂದ ಫ್ಯೂಚರಲ್ಲಿ ತಲೆ ಕೂದಲು ನೆರೆಯೋದು ಕೂಡ ತಪ್ಪುತ್ತೆ. ಅದಕ್ಕೆ ಇನ್ನೊಂದಿದೆ, ಫ್ಯೂಚರಲ್ಲಿ ಕೂಡ ನಿಮಗೆ ತಲೆ ಕೂದಲು ನೆರೆಯೋದನ್ನು ತಪ್ಪಿಸ್ಬೇಕು ಅಂತಂದರೆ ನೀವು ಮೆಹಂದಿ ಪೇಸ್ಟ್ ಮಾಡ್ಕೊತೀರಲ್ವ, ಆವಾಗ ಸ್ವಲ್ಪ ಆಮ್ಲ ಪುಡಿ, ನೆಲ್ಲಿಕಾಯಿ ಪುಡಿ, ಭೃಂಗರಾಜ ಪುಡಿ, ಮೆಂತೆಯ ಪುಡಿ ಮತ್ತು ದಾಸವಾಳ ಎಲೆ ಅಥವಾ ಹೂವಿನ ಪುಡಿ, ಇದೆಲ್ಲದನ್ನು ಒಂದೊಂದು ಚಮಚ ಹಾಕಿದರೆ ಸಾಕು. ಹಾಕಿ ಟೀ ಡಿಕಾಕ್ಷನಲ್ಲಿ ಪೇಸ್ಟ್ ಮಾಡಿ ಹಚ್ಕೋಬೇಕು. ಮೆಹಂದಿ ಪೌಡರ್ ಜೊತೆಗೆ ಪ್ಯೂರ್ ಆಗಿರುವಂಥ ಭೃಂಗರಾಜ, ಮೆಂತೆ, ದಾಸವಾಳ, ನೆಲ್ಲಿಕಾಯಿ ಪುಡಿ ಇದಿಷ್ಟನ್ನು ಪೇಸ್ಟ್ ಮಾಡಿ ಕಲಿಸ್ಕೊಂಡು ಹಚ್ಕೋಬೇಕು. ಇದಾದ ನಂತರ ನೀವು ತಲೆ ಸ್ನಾನ ಮಾಡಿ ಆದ ನಂತರ ಮೆಹಂದಿ ಪೌಡರ್ ಹಚ್ಚಿದ ನಂತರ ತಲೆ ಕೂದಲು ಸ್ವಲ್ಪ ನಿಮಗೆ ರಫ್ ಆದಾಗ ಅನಿಸುತ್ತೆ. ಅದಕ್ಕೊಂದು ಬೆಸ್ಟ್ ಐಡಿಯಾ ಇದೆ. ನೀವು ಮೆಹಂದಿಯನ್ನು ತೊಳ್ಕೊಂಡಾದ ನಂತರ ಸ್ವಲ್ಪ ಮೊಸರನ್ನು ಹಾಕಿ ತಿಕ್ಕೊಳ್ಳಿ, ಅಥವಾ ಅಲೋವೆರಾ ಜೆಲ್ಲನ್ನು ಹಾಕಿ ತಿಕ್ಕೊಳ್ಳಿ, ಅಥವಾ ಒಳ್ಳೆ ಕಂಡೀಷ್ನರ್ ಹಾಕಿ ತಿಕ್ಕೊಳ್ಳಿ. ಅದಾದ ನಂತರ ನೀರು ಹಾಕಿ ಬಿಟ್ಬಿಡೋದು. ಮತ್ತು ಮೇಂಟೆನೆನ್ಸ್ ಹೇಗೆ, ವಾರಕ್ಕೆ 2 ಸರಿ
ಹರಳೆಣ್ಣೆ ಮತ್ತು ಕೋಕೋನಟ್ ಆಯಿಲ್ ಮಿಕ್ಸ್ ಮಾಡಿಕೊಂಡು ತಲೆಗೆ ಮಸಾಜ್ ಮಾಡಿ 5 ನಿಮಿಷ ಮಸಾಜ್ ಮಾಡಿಬಿಟ್ಟು, ಅಂದರೆ ಕ್ಯಾಸ್ಟರ್ ಆಯಿಲ್, ಹರಳೆಣ್ಣೆ ಮತ್ತು ಕೋಕೋನಟ್ ಆಯಿಲ್, ತೆಂಗಿನೆಣ್ಣೆನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಕೊಂಡು ತಲೆಗೆ ಹಚ್ಚಿಬಿಟ್ಟು 2 ಗಂಟೆ ನಂತರ ತಲೆ ಸ್ನಾನ ಮಾಡಿ ವಾರಕ್ಕೆ 2 ಸರಿ. ಈ ಥರ ನೀವು ರೆಗ್ಯುಲರ್ ಆಗಿ ಮಾಡ್ಕೊಂಡು ಬರೋದ್ರಿಂದ ವಾರಕ್ಕೆ 2 ಸರಿ ಹರಳೆಣ್ಣೆ ಮತ್ತು ನೀವು ಕೋಕೋನಟ್ ಆಯಿಲನ್ನು ರೆಗ್ಯುಲರ್ ಆಗಿ ಅಪ್ಲೈ ಮಾಡಿಕೊಂಡು ಮೆಹಂದಿ ಪೇಸ್ಟನ್ನು ಅಟ್ಲೀಸ್ಟ್ ತಿಂಗಳಿಗೆ 1 ಸರಿ ಅಥವಾ 2 ತಿಂಗಳಿಗೆ 1 ಸರಿ ನೀವು ಮಾಡ್ತಾ ಬರೋದ್ರಿಂದ ಫ್ಯೂಚರಲ್ಲಿ ನಿಮಗೆ ಮತ್ತೆ ಇರೋ ಕೂದಲು ನೆರೆಯೋದು ತಪ್ಪುತ್ತೆ. ತಲೆ ಕೂದಲನ್ನು ಸ್ಟ್ರಾಂಗಾಗಿ ಮಾಡುತ್ತೆ. ತಲೆ ಕೂದಲು ಬುಡಕ್ಕೆ ಬೇಕಾಗಿರುವಂತಹ, ಕಲರಿಗೆ ಬೇಕಾಗಿರುವಂಥ ಎಲ್ಲ ಪೋಷಕಾಂಶಗಳನ್ನು ಇದು ಕೊಡುತ್ತೆ. ಅದೇ ನೀವು ಹೊರಗಡೆಯಿಂದ ತಗೊಂಬಂದಿರೋ ಡೈ ಹಾಕಿದ್ರೆ ಏನಾಗುತ್ತೆ, ಇರೋ ಬೆಳ್ಳಗಿರೋ ಕೂದಲು ಕೂಡ ಕಪ್ಪಾಗುತ್ತೆ. ಇದು ಬೆಸ್ಟ್ ಸೊಲ್ಯೂಷನ್. ಬೇರೆ ಯಾವ ಹೇರ್ ಕಲರ್ ಬೇಡ, ಯಾವ ಹೇರ್ ಡೈ ಬೇಡ. ನಿಮ್ಗೆ ಇನ್ನೂ ಒಂದು ಆಪ್ಷನ್ ಹೇಳ್ತೀನಿ. ನಿಮಗೆ ಮನೆಯಲ್ಲಿ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಇದೆ, ಆಗಲ್ಲ ಮೇಡಮ್ ಟೈಮ್ ಇಲ್ಲ ಅಂತಂದರೆ ನ್ಯಾಟ್ ಹ್ಯಾಬಿಟ್ ಅಥವಾ ಕಾಮ ಆಯುರ್ವೇದ ಅನ್ನುವರ್ದು ನ್ಯಾಚುರಲ್ ಆಗಿರುವಂಥ ಮೆಹಂದಿ ರೆಡಿ ಪೇಸ್ಟ್ ಸಿಗುತ್ತೆ. ನಿಮಗೆ ಟೀ ಡಿಕಾಕ್ಷನಲ್ಲಿ ಸೋಪ್ ಮಾಡಿರುವಂಥ ಪೇಸ್ಟ್ ಸಿಗುತ್ತೆ, ಪ್ಲಸ್ ಇಂಡಿಗೋ ಪೌಡರ್ದು ಪೇಸ್ಟ್ ಸಿಗುತ್ತೆ, ಕಾಂಬೋ ಕೂಡ ಸಿಗುತ್ತೆ. ಬರೇ ಮೆಹಂದಿ ಪೌಡರ್ ಪೇಸ್ಟ್ ನಿಮಗೆ ಡಾರ್ಕ್ ಬ್ರೌನಿಶ್ ಅಥವಾ ಆರೆಂಜ್ ರೆಡ್ ಕಲರ್ ಕೊಡುತ್ತೆ. ಸ್ವಲ್ಪ ಬೆಳ್ಳಗಾಗಿರೋ ಕೂದಲಿಗೆ ಅದು ಫೈನ್. ತುಂಬ ಜಾಸ್ತಿ ಬೆಳ್ಳಗಾಗಿದೆ ಅಂತಂದರೆ ನಿಮಗೆ ಈ ಮೆಹಂದಿ ಪೇಸ್ಟ್ ಜೊತೆ ಇನ್ನೊಂದು ಇಂಡಿಗೋ ಪೌಡರ್ದು ಪೇಸ್ಟ್ ರೆಡಿ ಬರುತ್ತೆ. ತುಂಬ ವಿಡಿಯೋದಲ್ಲಿ ನಾನು ಹೇಳ್ತಾ ಇರ್ತೀನಲ್ಲ, ಮೆಹಂದಿ ಪ್ಲಸ್ ಇಂಡಿಗೋ ಪೌಡರ್ ನಿಮಗೆ ಕಲರ್ ಕಪ್ಪು ಮಾಡುತ್ತೆ ಅಂತ. ಅವ್ರದ್ದು ಅದು ರೆಡಿ ಪೇಸ್ಟೇ ನಿಮಗೆ ಸಿಗುತ್ತೆ. ಅದನ್ನೇ ನೀವು ತಗೊಂಬಂದು ಫಸ್ಟ್ ದಿನ ಮೆಹಂದಿ ಹಚ್ಕೊಳ್ಳೋದು, 2ನೇ ದಿನ ಇಂಡಿಗೋ ಪೇಸ್ಟನ್ನು ಹಚ್ಕೊಳ್ಳೋದು ಮಾಡ್ಬೋದು. ಕಲಿಸ್ಕೋಬೇಕಾಗಿಲ್ಲ, ಮಿಕ್ಸ್ ಮಾಡ್ಕೋಬೇಕಾಗಿಲ್ಲ, ಟೀ ಡಿಕಾಕ್ಷನ್ ಮಾಡ್ಕೋಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ರೆಡಿ ಇದೆ, ನ್ಯಾಚುರಲ್ ಆಗಿದೆ, ಪ್ಯೂರ್ ಆಗಿದೆ. ನಿಮ್ಗೆ ಇನ್ನೊಂದು ಏನು ಅಂತಂದರೆ, ನೈಕಾದಲ್ಲಿ ನಾನು ಇದ್ರ ಬಗ್ಗೆ ಚೆಕ್ ಮಾಡಿ 9000 ರಿವ್ಯೂಸಲ್ಲಿ 4.5 ರೇಟಿಂಗ್ಸ್ ಇದೆ, ಒಳ್ಳೆ ಫೀಡ್ಬ್ಯಾಕ್ ಇದೆ. ಇದು ಸೆಕೆಂಡ್ ಆಪ್ಷನ್. ಆದರೆ ಇದು ಮಕ್ಕಳಿಗಲ್ಲ, 20 ವರ್ಷಕ್ಕಿಂತ ಕೆಳಗಿನ ಮಕ್ಕಳಿಗಾದರೆ ಈ ಇಂಡಿಗೋ ಪೌಡರ್ ಅಥವಾ ಹೊರಗಡೆಯಿಂದ ಮೆಹಂದಿ ತರೋದು ಬೇಡ, ಮನೆಯಲ್ಲೇ ಮೆಹಂದಿ ಪೇಸ್ಟ್ ಮಾಡ್ಕೊಂಡು ಹಚ್ಕೊಳ್ಳಿ. 20 ವರ್ಷದ ನಂತರವರಿಗಾದರೆ ತೊಂದರೆ ಇಲ್ಲ. ಯಾಕಂತಂದರೆ ಕೆಲವೊಂದು ಸರಿ ಏನಾಗುತ್ತೆ, ಅದರಲ್ಲಿ ಕೂಡ ಕೆಲವೊಂದು ಆಯಿಲ್ಗಳನ್ನು ಹಾಕಿರ್ತಾರಲ್ಲ, ಅದು ಕೂಡ ನಿಮ್ಮ ತಲೆಗೆ ಒಂದು ಸ್ವಲ್ಪ ಇರಿಟೇಷನ್ ಮಾಡ್ಬೋದು. ಅದಕ್ಕೆ ಹೊರಗಡೆಯಿಂದ ಏನೇನೇ ತೊಗೊಂಬಂದು ಹಚ್ಚೋದಿದ್ರು ಫಸ್ಟ್ ರೆಡಿ ಮಾಡ್ಕೊಂಡು ಪ್ಯಾಚ್ ಟೆಸ್ಟ್ ಮಾಡ್ಕೊಂಡು ಹಚ್ಕೊಳ್ಳಿ. ಎಲ್ಲರ ಸ್ಕಿನ್ ಒಂದೇ ಥರ ಇರಲ್ಲ. ಮತ್ತು ಅದರಲ್ಲಿರುವಂಥ ಎಷ್ಟೇ ನ್ಯಾಚುರಲ್ ಪ್ಯೂರ್ ಅಂತ ಹೇಳಿದ್ರು ಕೂಡ ಬೆಸ್ಟ್ ಅಂತಿದ್ರು, ಆದರೆ ಇಂಗ್ರೀಡಿಯೆಂಟ್ಸ್ಗಳನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಬಟ್ ನಿಮಗೆ ರೆಡಿ ಆಪ್ಷನ್ ಇದೆ. ಇರೋ ಪ್ರಾಡಕ್ಟ್ಗಳಲ್ಲಿ ಬೆಸ್ಟ್ ಅನ್ನೋಂಥ ಆಪ್ಷನ್ ಅಂತೂ ಖಂಡಿತ ಇದೆ. ಇದು ಬೆಸ್ಟ್ ಇದೆ, ತುಂಬ ಚೆನ್ನಾಗಿದೆ. ಆದರೆ ಇದು ಸೆಕೆಂಡ್ ಆಪ್ಷನ್. ಫಸ್ಟ್ ಆಪ್ಷನ್ ನಾನು ಹೇಳಿರೋದು ಪ್ಯೂರ್ ಆಗಿರುವಂಥ ಮೆಹಂದಿ ಪೌಡರನ್ನು ತಗೊಂಬನ್ನಿ, ಪೇಸ್ಟ್ ಮಾಡಿ ಹಚ್ಕೊಳ್ಳಿ. ಇದು ಪರ್ಫೆಕ್ಟ್. ಇನ್ನು ಈಗ ನೆರೆಯಲಿಕ್ಕೆ ಸ್ಟಾರ್ಟ್ ಆಗಿದೆ, ಅಲ್ಲಲ್ಲಿ ಒಂದೊಂದು ಕೂದಲು ನೆರೀತಾ ಇದೆ. ಪೂರ್ತಿ ತಲೆ ಕೂದಲು ಕಂಪ್ಲೀಟಾಗಿ ನೆರೆದಿದ್ರೆ ಏನೂ ಮಾಡೋಕ್ಕಾಗಲ್ಲ. ಯಾವುದಾದ್ರೂ ಒಳ್ಳೆಯ ನ್ಯಾಚುರಲ್ ಹೇರ್ ಡೈನ ಉಪಯೋಗ ಮಾಡಬೇಕು. ಇದು ನಾನು ಯಾರಿಗೆ ಹೇಳ್ತಾ ಇರೋದು ಅಂತಂದರೆ, ಹದಿಹರೆಯದಲ್ಲಿ ತಲೆ ಕೂದಲು ನೆರೀತಾ ಇದ್ರೆ, ಈಗಷ್ಟೇ 1-2 ಅಂದರೆ ಅಲ್ಲಲ್ಲಿ ನೆರೀತಾ ಇದ್ರೆ ಇದು ಬೆಸ್ಟ್. ಗ್ರೇ ಹೇರನ್ನು ಕವರ್ ಮಾಡುತ್ತೆ. ಮತ್ತು ಆಮ್ಲ ಮತ್ತು ಇದ್ರದ್ದು ಮೆಥಡ್ ನಾನು ಹೇಳಿದ್ನಲ್ಲ, ಸೆಕೆಂಡ್ ಪ್ರೊಸೆಸ್, ಅದು ನಿಮಗೆ ಫ್ಯೂಚರಲ್ಲಿ ನೆರೆಯೋದನ್ನು ಕೂಡ ತಪ್ಪಿಸುತ್ತೆ. ಈ ಟಿಪ್ಸನ್ನು ಪರ್ಫೆಕ್ಟಾಗಿ ಫಾಲೋ ಮಾಡಿ. ಹೇರ್ ಆಯಿಲಿಂದ ಅಂದರೆ ಅಟ್ಲೀಸ್ಟ್ 1 ವಾರಕ್ಕೆ 2 ಸರಿ ಆದರೂ ನೀವು ಹೇರ್ ಆಯಿಲ್ ಅಪ್ಲೈ ಮಾಡಲೇಬೇಕು. ಕ್ಯಾಸ್ಟರ್ ಆಯಿಲ್ ಮತ್ತು ಹರಳೆಣ್ಣೆ ಮತ್ತು ಕೋಕೋನಟ್ ಆಯಿಲ್ ತುಂಬ ಒಳ್ಳೆಯದು. ಎಲ್ಲ ಪೋಷಕಾಂಶಗಳನ್ನು ಕೊಡುತ್ತೆ. ಫ್ಯೂಚರಲ್ಲಿ ನೆರೆದಾಗೆ ಮಾಡುತ್ತೆ, ಹೇರ್ ಗ್ರೋತ್ ಮಾಡುತ್ತೆ, ಶೈನಿಂಗ್ ಮಾಡುತ್ತೆ, ಸಿಲ್ಕಿ ಇರೋ ಥರ ಮಾಡುತ್ತೆ, ಎಲ್ಲದಕ್ಕೂ ಒಳ್ಳೆಯದು. ಮೈಲ್ಡ್ ಶಾಂಪೂನ ಉಪಯೋಗ ಮಾಡ್ಕೊಳ್ಳಿ, ನ್ಯಾಚುರಲ್ ಆಗಿರುವಂಥದ್ದು. ಬೇಕಾದರೆ ಯಾವುದಾದ್ರೂ ಬೆಸ್ಟ್ ಬ್ರ್ಯಾಂಡ್ದು ಪಿಕ್ ಮಾಡಿ ಈ ವಿಡಿಯೋದಲ್ಲಿ ಲಿಂಕ್ ಮಾಡಿರ್ತೀನಿ. ಕಂಡೀಷ್ನರ್ ಕೂಡ ಅಪ್ಲೈ ಮಾಡ್ತೀರಂತಂದರೆ ಮೈಲ್ಡ್ ಆಗಿರೋದನ್ನೇ ಅಪ್ಲೈ ಮಾಡ್ಕೊಳ್ಳಿ. 20 ವರ್ಷದ ಕೆಳಗಡೆಯವರಾದರೆ ಆದಷ್ಟು ಮೊಸರು ಅಥವಾ ಆಲೋವೆರಾ ಜೆಲ್ ಒಳ್ಳೆಯದು. ಬೇರೆ ಯಾವುದು ಕೆಮಿಕಲ್ ಇರುವಂಥ ರ್ಯಾಶ್ ಆಗಿರುವಂಥ ಕಂಡೀಷ್ನರ್ ಆಗಲಿ, ಶಾಂಪೂ ಯಾವುದಾದ್ರೂ ಮೈಲ್ಡ್ ಆಗಿರೋದನ್ನು ಉಪಯೋಗ ಮಾಡ್ಕೊಳ್ಳಿ. ಕಂಡೀಷ್ನರ್ ಬೇಡ, ಮೊಸರು ಅಥವಾ ಆಲೋವೆರಾ ಜೆಲ್ ಸಾಕು. ಸೊ ಈ ವಿಡಿಯೋದಲ್ಲಿ ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೇನೆ. ಇದನ್ನ ನಾನು ಮೈಲ್ಡಾಗಿ ಇವಾಗಷ್ಟೇ ನೆರೆತ ಇರುವವರಿಗೆ ಹೇಳಿದ್ದು. ಪೂರ್ತಿಯಾಗಿ ನೆರೆದವ್ರಿಗೆ ಆಲ್ರೆಡಿ ನಾನು ತುಂಬ ವೀಡಿಯೋಸ್ಗಳನ್ನು ಮಾಡಿದ್ದೇನೆ. ಇದು ಎಸ್ಪೆಷಲಿ ಶಶಿಕಲಾ ಅವರಿಗೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೇನೆ. ತುಂಬ ವಿಡಿಯೋದಲ್ಲಿ ಅವರು ಕಮೆಂಟ್ಸ್ ಮಾಡಿದರು. ಸೊ ನನಗೂ ತುಂಬ ಕನ್ಸರ್ನ್ ಆಗ್ತಾ ಇತ್ತು, ಏನಾದರೂ ಒಂದು ರಿಸರ್ಚ್ ಮಾಡಿ ಅವರಿಗೊಂದು ಒಳ್ಳೆ ಮಾಹಿತಿ ಕೊಡಬೇಕು ಅಂತ ತುಂಬ ರಿಸರ್ಚ್ ಮಾಡಿ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಶಶಿಕಲಾ ಅವರೇ, ಈ ವಿಡಿಯೋ ಲಿಂಕನ್ನು ನಿಮಗೆ ನಾನು ಕಳಿಸ್ತೀನಿ. ನೀವು ನನ್ನ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿದರೆ ನಿಮಗೆ ಕಳಿಸ್ತೀನಿ. ಇಮಿಡಿಯೇಟಾಗಿ ವಿಡಿಯೋನ ಚೆಕ್ ಮಾಡಿ, ತಲೆ ಕೆಡಿಸ್ಕೋಬೇಡಿ. ನಾನು ಹೇಳಿರುವಂಥ ಟಿಪ್ಸನ್ನು ಫಾಲೋ ಮಾಡಿ. ಖಂಡಿತವಾಗ್ಲೂ ಫ್ಯೂಚರಲ್ಲಿ ಅವಳಿಗೆ ಆ ತಲೆ ಕೂದಲು ನೆರೆಯೋದು ತಪ್ಪುತ್ತೆ. ಸೊ ಥ್ಯಾಂಕ್ಸ್ ಎಲ್ರಿಗೂ.